ಪೊಲೀಸ್ ಇಲಾಖೆಗಿಂತಲೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುವ ಇಲಾಖೆ ಗೃಹ ರಕ್ಷಕ ದಳ ಎಂದು ಮುಖ್ಯಮಂತ್ರಿ ಚಿನ್ನದ ಪದಕ ಪುರಸ್ಕೃತರ ಸನ್ಮಾನ ಸಭೆಯಲ್ಲಿ ಮಂಜಪ್ಪ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಮ್ಮ ರಾಜ್ಯದೆಲ್ಲೆಡೆ ಪೊಲೀಸ್ ಇಲಾಖೆ ಸಹಿತ ವಿವಿಧ ಇಲಾಖೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದು ಸರ್ವೇ ಸಾಮಾನ್ಯ. ಇಂತಹ ಕೊರತೆಯನ್ನು ನೀಗಿಸುವ ಹಾಗೂ ಪೊಲೀಸರಿಗಿಂತಲೂ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕರ್ತವ್ಯ ನಿರ್ವಹಣೆ ಮಾಡುವ ಇಲಾಖೆ ಇದ್ದರೆ ಅದು ಗೃಹ ರಕ್ಷಕ ದಳ ಎಂಬುದಾಗಿ ಹೆಜ್ಜಮಾಡಿ ಕರಾವಳಿ ಕಾವಲು ಪಡೆಯ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜಪ್ಪ ಹೇಳಿದ್ದಾರೆ. ಇವರು ಹೆಜ್ಜಮಾಡಿಯ ಬಿಲ್ಲವ ಸಂಘದ ಸಭಾಂಗಣದಲ್ಲಿ ಗೃಹ ರಕ್ಷಕ ದಳ ಪಡುಬಿದ್ರಿ ಘಟಕ ಆಯೋಜಿಸಿದ ಮುಖ್ಯಮಂತ್ರಿ ಚಿನ್ನದ ಪದಕ ಪುರಸ್ಕೃತರ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮುಖ್ಯಮಂತ್ರಿ ಚಿನ್ನದ ಪದಕ ಪುರಸ್ಕೃತರಾದ ಹಾಗೂ ಈ ಅರ್ಥಪೂರ್ಣ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದ ಉಡುಪಿ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಕಮಾಂಡೆಂಟ್ ಡಾ ಪ್ರಶಾಂತ್ ಕೆ ಶೆಟ್ಟಿ, ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿ ವಸಂತಕುಮಾರ್, ಗೃಹ ರಕ್ಷಕ ದಳದ ಕಾಪು ಘಟಕಾಧಿಕಾರಿ ಲಕ್ಷ್ಮೀನಾರಾಯಣ ರಾವ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮುಂದುಗಡೆ ಇರುವಂತ ರಜಾಕ್ ಕೂಡ ಇದ್ದಾರೆ. ಇಲ್ಲಿ ನಮ್ಮ ಪೊಲೀಸರಿಗಿಂತಲೂ ಅತಿ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥವ್ರು ಅಂದ್ರೆ ಹೋಮ್ ಗಾರ್ಡ್ಸ್. ನಾವು ಎಷ್ಟೋ ಸರಿ ಪಾಯಿಂಟ್ಗಳಿಗೆ ಚೆಕ್ ಮುಟ್ಲಿಕ್ಕೆ ಎಲ್ಲ ಹೋಗ್ತೇವೆ. ಹಗಲು ರಾತ್ರಿ ಅಂದೇ ಅವರು ಪಾಪ ಗೌರವಧನವನ್ನು ಪಡೆದು ಈ ಸಮಾಜದ ಒಂದು ಸ್ವಾಸ್ಥ್ಯತೆಯನ್ನು ಕಾಪಾಡ್ತಕ್ಕಂತಹ ನಿಜವಾದ ಜವಾಬ್ದಾರಿಯನ್ನು ಹೊತ್ತು ನಾವು ಯಾವುದೇ ಚೆಕಿಂಗ್ ಹೋದ್ರೆ ಹೋಮ್ ಗಾರ್ಡ್ಸ್ ಇರ್ತಾರೆ. ನಮ್ಮ ಪೊಲೀಸರಲ್ಲಿಪ್ಪ ಅಂತ ಕೇಳಿದ್ರೆ ಅವ್ರು ಎಲ್ಲ ಹೋಗಿ ಚಾ ಕುಡಿಲಿಕ್ಕೆ ಹೋದ್ರು, ಅಲ್ಲಿ ಹೋದ್ರೆ ಇಲ್ಲಿ ಹೋದ್ರು ಅಂತ ಹೇಳ್ತಾರೆ. ಇದು ಕಂಡು ಬರ್ತಕ್ಕಂಥ ಒಂದು ಇದು. ಬಟ್ ಇವರಿಗೆ ಒಂದು ಕರ್ತವ್ಯ ಪ್ರಜ್ಞೆ ನಮ್ಮ ಪೊಲೀಸರಿಗಿಂತಲೂ ಜಾಸ್ತಿ ಇದೆ ಅಂತ ನಾನು ಗರ್ವದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದೇನಂತಂದ್ರೆ, ಈ ಸಮಾಜದಲ್ಲಿ ಈ ಮನುಷ್ಯನಿಗೆ ಆಹಾರ, ನೀರು ಮತ್ತು ಗಾಳಿ ಎಷ್ಟು ಅವಶ್ಯಕತೆ ಇದೆಯೋ ಈ ಸಮಾಜದ ಸ್ವಾಸ್ಥ್ಯತೆಯನ್ನು ಕಾಪಾಡೋದಕ್ಕಾಗಿ ರಕ್ಷಣಾ ಇಲಾಖೆ, ಪೊಲೀಸ್ ಇರ್ಬೋದು, ಹೋಮ್ಗಾರ್ಡ್ ಇರ್ಬೋದು, ಅಗ್ನಿಶಾಮಕ ದಳ ಇರ್ಬೋದು, ಅದು ಕೂಡ ಈ ಸಮಾಜದ ಸ್ವಾಸ್ಥ್ಯತೆ ಕಾಪಾಡಲಿಕ್ಕೆ ನಾನೇನು ಈ ಆಹಾರ, ನೀರು, ಗಾಳಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆ ಈ ನಮ್ಮ ಈ ರಕ್ಷಣಾ ಇಲಾಖೆ ಅವಶ್ಯಕತೆ ಇದೆ. ಬಟ್ ಅದು ಥ್ಯಾಂಕ್ಲೆಸ್ ಜಾಬ್, ಜನರಿಗೆ ಗೊತ್ತಾಗಲ್ಲ ನಾವೇನು ಕೆಲಸ ಮಾಡ್ತಿದ್ದೀವಿ.